ಸ್ವಾತಂತ್ರ್ಯೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ಮಂಗಳೂರು ನಗರವು ಜಗಮಗಿಸ್ತಾ ಇದೆ. ಪ್ರಮುಖ ಸರ್ಕಾರಿ ಕಟ್ಟಡಗಳು ಮತ್ತು ಕೆಲವು ಖಾಸಗಿ ಸಂಸ್ಥೆಗಳ ಕಟ್ಟಡಗಳು ವಿಶೇಷ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇವೆ. ಲಾಲ್ಬಾಗ್ನಲ್ಲಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯ ಕಟ್ಟಡ ಸಂಕೀರ್ಣವನ್ನ ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಪಾಲಿಕೆಯ ಕಟ್ಟಡದ ಒಳಗೆ ಪ್ರವೇಶಿಸುವಾಗಲೇ ಚಂದ್ರಯಾನದ ಬಗೆಗಿನ ಸ್ತಬ್ಧ ಚಿತ್ರ ಸ್ವಾಗತಿಸುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯನ್ನು ವಿಶೇಷವಾಗಿ ಕಂಗೊಳಿಸುವಂತೆ ಮಾಡಲಾಗಿದೆ. ಮಿನಿ ವಿಧಾನಸೌಧ ಕಟ್ಟಡ ಕೂಡ ಶೋಭಾಯಮಾನವಾಗಿ ರಾರಾಜಿಸ್ತಾ ಇದೆ. ಪೊಲೀಸ್ ಕಮಿಷನರ್ ಕಚೇರಿಯನ್ನ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ಕಂಗೊಳಿಸುವಂತೆ ವಿದ್ಯುತ್ ದೀಪ ಅಲಂಕಾರಗಳನ್ನ ಮಾಡಲಾಗಿದೆ. ಹಂಪನಕಟ್ಟೆಯಲ್ಲಿರುವಂತಹ ಪುರಭವನ ಕಟ್ಟಡ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಚೇರಿ ಕಟ್ಟಡ ಸಂಕೀರ್ಣ, ಟಾಗೋರ್ ಪಾರ್ಕ್ನಲ್ಲಿರುವಂತಹ ಕೆದಂಬಾಡಿ ರಾಮೇಗೌಡ ಪ್ರತಿಮೆ, ಲೈಟ್ ಹೌಸ್ ಹಿಲ್ ಕೆಎಂಸಿ ಆಸ್ಪತ್ರೆ ಕಟ್ಟಡ, ಲೇಡಿ ಹಿಲ್ನಲ್ಲಿರುವಂತಹ ಆಟೋ ರಿಕ್ಷಾ ನಿಲ್ದಾಣ ಇತ್ಯಾದಿಗಳನ್ನ ಆಕರ್ಷಕವಾಗಿ ಶೃಂಗರಿಸಲಾಗಿದೆ. ಇನ್ನು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಹಲವು ಕಡೆಗಳಲ್ಲಿ ಆಟೋ ರಿಕ್ಷಾ ಚಾಲಕರು ರಿಕ್ಷಾ ರ್ಯಾಲಿ ನಡೆಸಿದರು. ಕೆಪಿಟಿ ಬಳಿ ಧ್ವಜಾರೋಹಣ ಮಾಡಿ ಹೊರಟ ಆಟೋ ರಿಕ್ಷಾ ಚಾಲಕರು ಉರ್ವ ಸ್ಟೋರಿಗೆ ರಿಕ್ಷಾ ರ್ಯಾಲಿ ನಡೆಸಿ ಅಲ್ಲಿಂದ ಸಿಟಿ ಸೆಂಟರ್ ಮುಂಭಾಗದಿಂದ ತೆರಳಿ ಕದ್ರಿ ಬಳಿಯ ಮೈದಾನದಲ್ಲಿ ರ್ಯಾಲಿಯನ್ನ ಮುಕ್ತಾಯಗೊಳಿಸಿದರು.